ಆದರಣೀಯ ಸ್ನೇಹಿತ ಮಿತ್ರರೆಲ್ಲರಿಗೂ ಗೌರವದ ನಮಸ್ಕಾರ. ನವರಾತ್ರಿಯ 3ನೇ ದಿನದ ತೃತೀಯೋತ್ಸವದ ಸಂಭ್ರಮ ನಾಡಿನಾದ್ಯಂತ ಮೊನ್ನೆಯಿಂದ ಮೊದಲುಗೊಂಡು ಬಹಳ ಅದ್ಧೂರಿಯಿಂದ ಶರನ್ನವರಾತ್ರಿ ನಡೆಯುತ್ತಾ ಇದೆ. ಶರನ್ನವರಾತ್ರಿ ಎನ್ನುವುದರ ಬಗ್ಗೆ ಒಂದು ಮಾತನ್ನು ನಾನು ಇಲ್ಲಿ ಹೇಳಲೇಬೇಕು. ನಮ್ಮಲ್ಲಿ ರಾತ್ರಿ ಎನ್ನುವ ಕಲ್ಪನೆ ಇಟ್ಟುಕೊಂಡು 2 ರೀತಿಯ ಉತ್ಸವಗಳು ಬರ್ತದೆ. ಒಂದು ಶಿವರಾತ್ರಿ, ಮತ್ತೊಂದು ನವರಾತ್ರಿ. ಶಿವರಾತ್ರಿ ಪ್ರತಿ ತಿಂಗಳು ಬರ್ತದೆ. ಅನೇಕರಿಗೆ ಇದು ಗೊತ್ತಿಲ್ಲ, ಅನೇಕರು ಗೊತ್ತಿದ್ದರೂ ಗಮನಿಸಿರುವುದಿಲ್ಲ ಅಷ್ಟೇ. ಶಿವರಾತ್ರಿ ಪ್ರತಿ ತಿಂಗಳು ಬರ್ತದೆ. ಅದಕ್ಕೆ ಮಾಸ ಶಿವರಾತ್ರಿ ಅಂತ ಹೆಸರು. ಅದು ವಿಶೇಷತಃ ಫಲ್ಗುಣ ಮಾಸದಲ್ಲಿ ಬಂದಾಗ ಮಾತ್ರ ಅದು ಮಹಾಶಿವರಾತ್ರಿ ಆಗ್ತದೆ. ನಾವೆಲ್ಲ ಅದನ್ನು ಸಾರ್ವತ್ರಿಕವಾಗಿ ಜಾಗರಣೆಯನ್ನೆಲ್ಲ ಮಾಡಿಕೊಂಡು ಆಚರಿಸಿಕೊಂಡು ಬಂದಿದ್ದೇವೆ. ಹಾಗೆ ಆಶ್ವಿಜ ಮಾಸದಲ್ಲಿ ಬರುವಂಥದ್ದು ಅದು ನವರಾತ್ರಿ. ನವರಾತ್ರಿ ಕೂಡ ವರ್ಷದಲ್ಲಿ 2 ಬಾರಿ ಬರ್ತದೆ ಎನ್ನುವುದು ಅನೇಕರಿಗೆ ಗೊತ್ತಿಲ್ಲದ ಸಂಗತಿ. ಒಂದು ಚೈತ್ರ ಮಾಸದಲ್ಲಿ, ಅದಕ್ಕೆ ಚೈತ್ರ ನವರಾತ್ರಿ ಅಂತ ಹೆಸರು. ಉತ್ತರ ಭಾರತದಲ್ಲೆಲ್ಲ ಇದನ್ನು ಬಹಳ ವೈಭವದಲ್ಲಿ ಆಚರಿಸ್ತಾರೆ. ಎರಡನೆಯದ್ದು ಶರತ್ ಋತುವಿನಲ್ಲಿ ಬರುವಂಥದ್ದು, ಆಶ್ವಿಜ ಮಾಸ ಶರತ್ ಋತುವಲ್ಲಿ. 6 ಋತುಗಳು ನಮಗೆ ಗೊತ್ತಿದೆ, ವಸಂತ, ಹೇಮಂತ, ಗ್ರೀಷ್ಮಾದಿ, ಶಿಶಿರಾದಿ 6 ಋತುಗಳು. ಈ 6 ಋತುಗಳಲ್ಲಿ ಶರನ್ ಋತು ಉಂಟು, ಒಂದು ಶರತ್ ಋತು. ಈ ಶರತ್ ಋತುವಿನಲ್ಲಿ ಬರುವ ಕಾರಣ ಚೈತ್ರ ಮಾಸದಲ್ಲಿ ಬರುವುದು ಚೈತ್ರ ನವರಾತ್ರಿ ಆದರೆ ಶರತ್ ಋತುವಿನಲ್ಲಿ ಬರುವುದು ಶರತ್ ನವರಾತ್ರಿ, ಶರನ್ನವರಾತ್ರಿ ಅಂತ ಆಗಿದೆ. ಇದು ಅನೇಕರು ಇದರ ಬಗ್ಗೆ ಗಮನ ಕೊಡಲಿಲ್ಲ ಎಂಬುದು ವಿಷಾದದ ಸಂಗತಿ. ಆದರೆ ಶರನ್ನವರಾತ್ರಿ ಎನ್ನುವ ಹೆಸರು ಬಂದಿರುವುದೇ ಅದು ಮೂಲತಃ ಆ ಋತುವನ್ನು ಅನ್ವಯಗೊಳಿಸಿಕೊಂಡು. ಶರನ್ನವರಾತ್ರಿಯಲ್ಲಿ 3ನೇ ದಿನದ ಆರಾಧನೆಯನ್ನು ಪಡೆಯುವವಳು ಚಂದ್ರಗಂಠ. ಚಂದ್ರಗಂಠ ಆ ಹೆಸರನ್ನು 2 ಭಾಗಗಳನ್ನಾಗಿ ಮಾಡೋಣ, ಚಂದ್ರ ಮತ್ತು ಘಂಟ. ಚಂದ್ರ ನಮಗೆ ಗೊತ್ತಿದೆ, ಅದು ಶಶಿ, ಸೋಮ. ಘಂಟ ಎನ್ನುವುದು ಸಂಸ್ಕೃತ ಪದ, ಅದರ ದ್ರಾವಿಡ ಪದ ಅಥವಾ ಕನ್ನಡ ರೂಪ ಸಣ್ಣಗಾಕಿ ಗಂಟ ಅಂತ ಆಗ್ತದೆ, ಗಂಟೆ. ಚಂದ್ರಘಂಟ ಎನ್ನುವ ಆ 2 ಪದಗಳು ಸೂಚಿಸುವ ಹಾಗೆ ತಲೆಯಲ್ಲಿ ಗಂಟೆಯಾಕೃತಿಯ ಅರ್ಧಚಂದ್ರನನ್ನು ಧರಿಸಿದ ಕಾರಣ ಆಕೆಗೆ ಚಂದ್ರಗಂಠ ಅಂತ ಹೆಸರು. ತಲೆಯಲ್ಲಿ ಗಂಟೆಯ ರೂಪದಲ್ಲೂ ಮತ್ತು ಚಂದ್ರ ಸ್ವರೂಪದಲ್ಲಿರುವ ಕಾರಣ, ಚಂದ್ರದಂತಹ ಗಂಟೆಯನ್ನು ಧರಿಸಿರುವ ಕಾರಣ ಚಂದ್ರಗಂಠ ಎನ್ನುವ ಹೆಸರು. ಚಂದ್ರಗಂಠ ಸಾಮಾನ್ಯವಾಗಿ ನಾವು ದೇವಿ ಎನ್ನುವ ಕಲ್ಪನೆಯನ್ನು ಹೇಗೆ ನೋಡ್ತೇವೋ ಅದೇ ರೂಪದಲ್ಲಿ ಇರುವಂಥದ್ದು. ಅಂದರೆ ದೇವಿಗೆ ಸಾಮಾನ್ಯವಾಗಿ ವ್ಯಾಘ್ರವಾಹನೆ ಅಥವಾ ಸಿಂಹವಾಹನ, ಇಲ್ಲಿ ಚಂದ್ರಗಂಠನಿಗೆ ಅದೇ ರೀತಿಯ ವಿಶೇಷವಾಗಿ ವ್ಯಾಘ್ರವಾಹನೆ ಇರ್ತದೆ. ದಶಭುಜೆ, 10 ಕೈಗಳಿರುವಂಥದ್ದು. ಈ 10 ಕೈಗಳಲ್ಲಿ ಕೂಡ ಅದು ಯುದ್ಧ ಮುದ್ರೆಯಲ್ಲಿರುವಂತಹ ದೇವಿ. ಹಾಗಾಗಿ ಯುದ್ಧಕ್ಕೆ ಬೇಕಿರುವಂತಹ ಪರಿಕರಗಳು, ಶಸ್ತ್ರಾಯುಧಗಳನ್ನೆಲ್ಲ ಧಾರಣೆ ಮಾಡಿರ್ತಾಳೆ. ದುಷ್ಟ ಸಂಹಾರದ ಸ್ವರೂಪ. ನೀವು ಕುದ್ರೋಳಿಯಲ್ಲಿ ಪ್ರತಿಷ್ಠಾಪಿಸುವಂತಹ 3ನೇ ದಿನದ ದೇವಿ ಆ ಚಂದ್ರಗಂಟೆಯನ್ನು ನೋಡಿದರೆ ಒಂದು ಅಸುರನನ್ನು ಸಂಹಾರ ಮಾಡುವ ರೀತಿಯಲ್ಲಿ ಅತ್ಯಂತ ಭಯಗ್ರಸ್ತಳಾಗಿ ಭಯವನ್ನು ತೋರ್ಪಡಿಸುವವಳಾಗಿ ಕಾಣ್ತಾಳೆ. ಈಕೆ ವಿಶೇಷವಾಗಿ ಶಕ್ತಿ ದೇವತೆ, ಮನುಷ್ಯನ ಬದುಕಿನಲ್ಲಿ ಇರುವಂತಹ ಬಹಳ ದೊಡ್ಡ ಪ್ರೇರಣೆ. ಮಣಿಪುರ ಚಕ್ರದಲ್ಲಿಟ್ಟುಕೊಂಡು ಈಕೆಯನ್ನು ಆರಾಧನೆ ಮಾಡ್ತಾರೆ. ಅಲ್ಲದೆ ಚಂದ್ರಗಂಟೆಯ ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಈಕೆ ಪ್ರೇತಾದಿ ದುಷ್ಟಶಕ್ತಿಗಳ ಶಮನಕಾರಿಣಿ. ಅಂದರೆ ಆಕೆ ಕೈಯಲ್ಲಿ ಒಂದು ಗಂಟೆಯನ್ನು ಹಿಡುವುದು ಕ್ರಮ. ಆಕೆ ಬಂದಳು ಎಂಬುದು ಗೋಚರವಾಗುವುದೇ ಘಂಟಾಧ್ವನಿಯ ಮುಖೇನಂತೆ, ಘಂಟಾ ಸುಧನಿಯ ಮುಖೇನ. ಹಾಗಾಗಿ ಗಂಟೆಯ ಧ್ವನಿ ಎಂಬುದು, ಆಕೆಯ ಕೈಯ ಗಂಟೆಯ ಧ್ವನಿ ಎಂಬುದು, ಅದು ಯಾರು ದುಷ್ಟರಿದ್ದಾರೋ, ಯಾರು ತಾಮಸ ಗುಣದಲ್ಲಿ ತನ್ಮಯರಾಗಿದ್ದಾರೋ, ಯಾರು ಪ್ರೇತಾದಿ ಇತರ ದಮನಿತ ಶಕ್ತಿಗಳಿವೆಯೋ ಅಂತಹ ದುಷ್ಟ ಶಕ್ತಿಗಳೆಲ್ಲರ ನಿಗ್ರಹಕಾರಿಯಾಗಿರುವಂತಹ ಅತ್ಯಂತ ಘೋರವಾಗಿರುವ ದುಂದುಬಿ ಧ್ವನಿಯದು. ಆಕೆ ಪ್ರಕಟಗೊಳ್ಳುವುದು ಕನಸಿನಲ್ಲೋ ನನಸಿನಲ್ಲೋ ಸಾಕಾರವಾಗಿಯೋ ಪ್ರತ್ಯಕ್ಷವಾಗಿಯೋ ಪ್ರಕಟಗೊಳ್ಳುವುದೇ ಘಂಟಾಧ್ವನಿಯ ಮುಖೇನ. ಚಂದ್ರಗಂಟೆಯ ಆರಾಧನೆಗೆ ಘಂಟ ಪ್ರಧಾನವಾಗಿರುವಂತಹ ಆರಾಧನೆ ಅಂತಲೇ ಹೇಳುವಂಥದ್ದು. ಮತ್ತು ಮನುಷ್ಯನ ಒಳಗಿರುವಂತಹ ದುಷ್ಟತನ ಏನಿದೆ ಅದನ್ನು ಕೂಡ ಪರಿಹಾರ ಮಾಡುವುದಕ್ಕೆ ಈ ದೇವಿಯ ಆರಾಧನೆ ಬಹಳ ಸೂಕ್ತ. ಚಂದ್ರಗಂಟ ಪ್ರಕಟಗೊಳ್ಳುವ ಸಮಯದಲ್ಲಿ ಆಕೆ ಮನುಷ್ಯನ ಮನಸ್ಸನ್ನು ಸ್ವಚ್ಛಗೊಳಿಸ್ತಾಳಂತೆ, ನಿರ್ಮಲ ಚಿತ್ತವನ್ನು ಉಂಟು ಮಾಡ್ತಾಳಂತೆ. ಮತ್ತು
ಆಕೆಗೂ ಸ್ವರಕ್ಕೂ ಒಂದು ಸಂಬಂಧ ಇದೆ. ಹೇಗೆ ಗಂಟೆಯ ಧ್ವನಿಯ ಮುಖೇನ ಆಕೆ ಪ್ರಕಟಗೊಳ್ತಾಳೋ ಹಾಗೆ ಮನುಷ್ಯನ ಸ್ವರವನ್ನು ಸಾತ್ವಿಕವನ್ನಾಗಿ ಮಾಡ್ತಾಳಂತೆ. ಅಲ್ಲದೆ ಆ ಉಗ್ರ ಸ್ವರೂಪ ಏನಿದೆ ಆ ಸ್ವರೂಪದಲ್ಲೇ ದುಷ್ಟ ಸಂಹಾರದ ಪ್ರತೀಕ ಇದೆ. ಆ ದುಷ್ಟ ಎನ್ನುವುದು ರಾಕ್ಷಸ ಅಂತ ಆಗಬೇಕಾಗಿಲ್ಲ. ಮನುಷ್ಯನ ಒಳಗಿರುವಂತಹ ರಾಕ್ಷಸ ಗುಣ, ಅಸುರಿ ಗುಣಗಳಿವೆ. ಆ ಅಸುರಿ ಗುಣಗಳ ಸಂಹಾರಕ್ಕೋಸ್ಕರ ನಾವು ಚಂದ್ರಗಂಟ ದೇವಿಯನ್ನು ಬಹಳ ಭಯ ಮತ್ತು ಭಕ್ತಿಯನ್ನಿಟ್ಟುಕೊಂಡೇ ಆರಾಧನೆ ಮಾಡಬೇಕು. ಸಾಮಾನ್ಯ ಹೆಣ್ಣಿನ ಬದುಕಿನ ಜೊತೆ ನಾನು ಈ ನವದುರ್ಗೆಯನ್ನು ಹೋಲಿಕೆ ಮಾಡ್ತಾ ಬಂದಿದ್ದೇನೆ. ಶೈಲಪುತ್ರಿ ಜನನ ಆಯಿತು, ಬ್ರಹ್ಮಚಾರಿಣಿ ಅದು ಕಲ್ಪಾವಧಿ ಅಂದರೆ ವಿದ್ಯೆಯನ್ನು ಕಲಿಯುವಂತಹ ಶೈಕ್ಷಣಿಕಾವಧಿ ಆಯಿತು. ಇನ್ನು ಮೂರನೆಯ ಹಂತ ಈ ಚಂದ್ರಗಂಟ ಹೆಣ್ಣಿನ ಬದುಕಿನ ಪ್ರಾಪ್ತ ವಯಸ್ಸಿನ ಸಂಕೇತ. ಅಂದರೆ ನಮಗೆ ತಿಳಿದಿರುವ ಪ್ರಕಾರ ಚಂದ್ರ ಎನ್ನುವುದು ಹೆಣ್ಣಿನ ಬದುಕಿನ ಋತುಸ್ರಾವ ಚಕ್ರದ ಸಂಕೇತ. ಅಂದರೆ ಆಕೆ ಫಲವಂತಿಕೆಯನ್ನು ಪಡೆದಳು, ಆಕೆ ಪುಷ್ಪವತಿಯಾದಳು, ಆಕೆ ತಾಯ್ತನವನ್ನು ಪಡೆಯಬಲ್ಲಂತಹ ಪ್ರಾಪ್ತ ವಯಸ್ಕಳಾದಳು ಎನ್ನುವುದಕ್ಕೆ ಸಂಕೇತ. ಅಂದರೆ ತಲೆಯಲ್ಲಿ ದೇವಿ ಚಂದ್ರನನ್ನು ಧರಿಸಿದ್ದಾಳೆ ಅಂತ ಹೇಳಿದರೆ ಅದು ಫಲಭರಿತಳಾಗಿ, ಫರ್ಟಿಲಿಟಿ ಅಂತ ನಾವೇನು ಹೇಳ್ತೇವೆ, ಫಲವಂತಿಕೆ, ಫಲಭರಿತತ್ವ, ಅದರ ಸಂಕೇತ. ಹಾಗಾಗಿ ಹೆಣ್ಣಿನ ಬದುಕು ಪ್ರಾಪ್ತ ವಯಸ್ಕಳಾಗುವುದಕ್ಕೆ ಅಥವಾ ಒಂದು ನಿರ್ಣಾಯಕ ಹಂತಕ್ಕೆ ಮಾತೃತ್ವದ ಶಕ್ತಿಯನ್ನು ಧಾರಣೆ ಮಾಡುವಂತಹ ಸಾಮರ್ಥ್ಯಕ್ಕೆ ಬಂದು ತಲುಪಿದೆ ಎನ್ನುವುದರ ಸೂಚ್ಯ ಸ್ವರೂಪವಾಗಿ ನಮಗೆ ಚಂದ್ರಗಂಟ ಮುಖ್ಯವಾಗ್ತಾಳೆ.